ಮುಡಿಪು ಜನಶಿಕ್ಷಣ ಟ್ರಸ್ಟ್ ಮುತಾಲಿಕೆಡು ವೃತ್ತಿ ತರಬೇತಿ ಪಡೆದು ಆರ್ಥಿಕವಾದ ಪಿರ ಉಪ್ಪುನ ಪೊಂಚೋಲೆಗು ಸ್ವ ಉದ್ಯೋಗಗು ಪ್ರೇರಣೆ ಮಾಹಿತಿ ಬೊಕ್ಕ ಪೊಲಿಗೆದ ಮಿಷನ್ಲೆದ ವಿತರಣೆ ಲೇಸು ಕುಡ್ಲ ಪಂಪ್ವೆಲ್ ಕಲ್ಪವೃಕ್ಷ ಲಯನ್ಸ್ ಕ್ಲಬ್ ಬೊಕ್ಕ ಚಿತ್ತಾರ ಬಳಗದ ಸಹಕಾರಡು ಮುಡಿಪು ಇರಾದ ಜನಶಿಕ್ಷಣ ಟ್ರಸ್ಟ್ ಕಚೇರಿಡು ಶುಕ್ರವಾರ ಕಾಂಡೆ ನಡೆತಂಡು ಲಯನ್ಸ್ ಪ್ರಾಂತ್ಯ ಅಧ್ಯಕ್ಷರು ಲಯನ್ ಶೇಖರ್ ಪೂಜಾರಿ ಲೇಸಿನ ಉದಿಪನ ಮಲ್ತದು ಕಲ್ಪವೃಕ್ಷ ಲಯನ್ಸ್ ಕ್ಲಬ್ದ ಸೇವಾ ಸಪ್ತಾಹದ ಮೂಲಕ ಎಡ್ಡೆ ಸೇವಾ ಚಟುವಟಿಕೆಯನ್ನು ನಡಪೊಂದುಲಿರುಪಂಡದು ಮೆಚ್ಚುಗೆದ ಪಾತ್ರ ಪಂಡೇರು ಒಂದು ವಾರದ ಸಪ್ತಾಹ ಮತ್ತೊಂದು ಆ ಮೂಲಕ ಏನೇನು ಸವಲತ್ತು ಕೂಡ ಆಮೇಲೆ ಉದ್ಯೋಗ ಸ್ವಲ್ಪ ಉದ್ಯೋಗ ಮಾಡ್ತಾರೆ ನೀಡಿ ಉಂಟ ಆಕಲಿ ಮತ್ತೆ ಸ್ಟಿಚಿಂಗ್ ಮಿಷಿನ್ ಕಂಡು ಕೊಡ್ತೇವೆ ಅವತ್ತಂದ್ರೆ ಒಂದು ಸ್ವಚ್ಛತೆ ಮಾಡ್ತಾರೆ ಪ್ಲಾಸ್ಟಿಕ್ ಡಬ್ಬಲ ಕೊಡ್ತೇವೆ ಆಕ್ಚುಲಿ ಒಂದೊಂದು ಬಾರಿ ಶ್ಲಾಘನೀಯ ವಿಷಯ ಒಂದೊಂದು ಮಾತ್ರ ಬೇಸಿಕ್ ರಿಕ್ವೈರ್ಮೆಂಟ್ ನಮ್ಮ ಹಳ್ಳಿಯಲ್ಲಿ ಆವಡೊಂದು ಮತ್ತೆ ಹಳ್ಳಿಯಲ್ಲಿ ಆವಡ ಅವೇನು ಹಾಕೊಂಡು ಶಾಲೆ ಮಾಡ್ತದ್ದು ಸ್ಟಾರ್ಟ್ ಮಾಡ್ತೇವೆ ನೆಕ್ ಆ ದೇವರು ಆಶೀರ್ವಾದ ಮಾಡ್ಕೊಡು ನೆತ್ತ ಪಂಪೆಲ್ದ ಪ್ರತಿ ಒಂದಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟರಿ ಒಕ್ಕ ಪೂರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಕ್ಕ ಮೆಂಬರ್ಸ್ ಮಕ್ಕಳಿಗೆ ಮಾತ್ರ ದೇವರು ಎದ್ದ ಆಶೀರ್ವಾದ ಮತ್ತು ನನಂಚಿನ ಹೆಚ್ಚಿನ ಕಾರ್ಯಕ್ರಮ ಇಂಚಿನ ಮತ್ತು ಜನಗಳಿಗೆ ಉಪಯೋಗ ಆಗ್ಲಿಕ್ಕೆ ಮಾಡ್ಕೊಂಡು ಪ್ರಾರ್ಥನೆ. ಕಲ್ಪವೃಕ್ಷ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಲಯನ್ ರೋಹಿತಾಶ್ವ ಲಯನ್ಸ್ ದ ಸೇವಾ ಚಟುವಟಿಕೆಯಲ್ಲಿದ್ದ ಮಾಹಿತಿ ಕೊರಿಯರು. ನಾವೆಲ್ಲ ಬಹಳ ಆದರೆ ನಮ್ಮಲ್ಲಿ ಒಂದು ಶ್ರೀಮಂತ ಭಾವನೆ ಇದೆ, ಯಾರಿಗಾದ್ರೂ ಏನಾದರೂ ಮಾಡಬೇಕು ಅಂತ ಆ ಭಾವನೆ ಇಟ್ಟುಕೊಂಡು ಸಮಾನ ಮನಸ್ಕರು ಒಂದು ಕಡೆ ಸೇರಿಕೊಂಡು ನಾವು ಕೆಲಸ ಮಾಡುವುದು. ಹಾಗೆ ಉಳ್ಳವರಿಂದ ಪಡೆಯುತ್ತೇವೆ, ಅದನ್ನ ಅಷ್ಟೇ ಎಲ್ಲದವರಿಗೆ ನಾವು ಕೊಡುವಂತ ಒಂದು ಕೊಂಡಿ ಅಂತ ಹೇಳ್ಬೋದು. ಹಾಗೆ ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಒಂದು ಸಪ್ತಾಹ ಸೇವಾ ಸಪ್ತಾಹ ಅಂತ ನಾವು ಹೇಳ್ಕೊಂಡಿದ್ದೀವಿ. ಒಂದು ವಾರ ನಾವು ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇದ್ದೇವೆ. ಅದು 8 ತಾರೀಕಿಗೆ ಪ್ರಾರಂಭವಾಗಿದೆ. ಇದಕ್ಕಿಂತ ಮೊದಲು ಕೂಡ ನಮ್ಮ ಅಧ್ಯಕ್ಷರು, ನಾನು ಪಿಲಾರ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿದ್ದೆ, ನಾವಲ್ಲಿ ಒಂದು ಸೇವಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು. ಆ ಶಾಲೆಯಲ್ಲಿ ಒಂದು ಕೊಠಡಿಯಲ್ಲಿ ನಾವು ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸಿದ್ದೆ, ಲಯನ್ಸ್ ಕ್ಲಬ್ ಚೋಟಮಂಗಳೂರು. ಆಗ ನಾವೆಲ್ಲ ಚೋಟಮಂಗಳೂರಲ್ಲಿ ಇದ್ದೇವೆ. ಕಲ್ಪವೃಕ್ಷ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಲಯನ್ ರಾಜೇಶ್ ಶೆಟ್ಟಿ ಗುರುಕಾರ್ಯ ವಹಿಸುತ್ತಿದ್ದರು. ನನಗೆ ಸತೀಶ್ ಹೇಳ್ತಿದ್ರು, ರಮೇಶ್ ಜನಶಿಕ್ಷಣ ಬಣ್ಣಗನೆ ಒಂದು ಮನಸ್ಸಾರ್ನ ಹೆಂಚಿನ ಎತ್ತನಲ್ಲ ಒಂದು ಮನಸ್ಸು ಫ್ರೆಶ್ ಆಗ್ನೊಂದು ಅವು ಇನ್ನು ಎಂಕುಲು ಗಾಡಿ ಉದ್ದುದು ಉಳಾಯಿ ಬಣ್ಣಗನೆ ಎಂಕ್ಲೆಗ್ ಈತಿ ಕೋಡ್ ಎಂಕುಲು ಸರ್ವಿಸ್ ಮಾಡ್ತಿತ್ತನಲ್ಲ ಜನಶಿಕ್ಷಣ ಕೇಂದ್ರ ಬಣ್ಣಗ ಮನಸ್ಸೇ ಒಂದು ಆಯ್ಕೆ ಸೋತು ಬಂದ ಬಣ್ಣ ಆಯ್ಕೆ ಆ ಒಂದು ಸಂಸ್ಥೆ ಉಳಾಯಿ ಬೊಗ್ಗುನಾಗನೆ ಎಂಕ್ಲೆಗ್ ಮನಸ್ಸು ದಿಂಜಿದು ಬರ್ತೇನೆ ಅಂಚಾದ ಈ ಸಂಸ್ಥೆ ಜನಶಿಕ್ಷಣ ಟ್ರಸ್ಟ್ ಹೆಂಚಿನ ಕಾರ್ಯಕ್ರಮ ಇತ್ತಂದಲ್ಲ ಐಕ್ ಪಂಪೆಲ್ ಕಲ್ಪವೃಕ್ಷ ನಿರಂತರವಾದ ಸಹಾಯ ಮಾಡ್ಕೊಂಡು ಪನ್ನೋದಿಲ್ಲ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಜನಜೀವನ ಸಮಿತಿಯ ಅಧ್ಯಕ್ಷರು ರಮೇಶ್ ಶೇಣವ, ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗಣೇಶ್ ನಾಯಕ್, ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕರು ಶೀನಾ ಶೆಟ್ಟಿ, ಕೃಷ್ಣಮೂಲ್ಯ, ಕಲ್ಪವೃಕ್ಷ ಲಯನ್ಸ್ ಕ್ಲಬ್ ಉಪಾಧ್ಯಕ್ಷರು ಸತ್ಯಪ್ರಸಾದ್ ಶೆಟ್ಟಿ, ಸದಸ್ಯರು ಸಂದೀಪ್ ಮಹಾಲೆ, ಜನಜೀವನ ಸಮಿತಿ ಸದಸ್ಯರು ರಾಧಾಕೃಷ್ಣ ರೈ ಉಮಿಯಾ ಲೇಸುಗದ್ದೆಗಿಡಿದ್ದರು. ಸ್ವ ಉದ್ಯೋಗಿಲಾದ ಯಶಸ್ಸು ಪಡೆಯಿನ ವಿದ್ಯಾ ಬೊಕ್ಕ ಅಂಬಾ ಭವಾನಿ ಕೆಎಸ್ ತಂಗ್ಲಿನ ಅನುಭವಗಳನ್ನು ಪಟ್ಟೊಂಡೇರು. ಬಾಳೆಪುನಿ ಪರಿಸರದ ಸುಮಾರು 27 ಆದಿವಾಸಿ ಕೊರಗ ಕುಟುಂಬದಕ್ಲೆಗ್ ಕುಡ್ಲ ಚಿತ್ತಾರ ಬಳಗದ ವತಿರ್ದು ಕಜವ್ ಸಂಗ್ರಹದ ಬುಟ್ಟಿಲೇನು ಈ ಪೊರ್ತು ವಿತರಣೆ ಮಲ್ತೇರು. ಚಿತ್ತಾರ ಬಳಗದ ಸತೀಶ್ ಈರಾ ಸಭೆ ನೆತ್ಕೊಂಡೇರು. ಕಲ್ಲೂರು ನಾಗೇಶ್ ಸಭೆಸ್ತಾರಿಕೆ ಮಲ್ತೇರು. ಚಂದ್ರಶೇಖರ್ ಪಾತೂರು ಸೊಲ್ಮೆ ಸಂದಾಯರು. ಸಂತೋಷ್ ಶೆಟ್ಟಿ, ವೆಂಕಟೇಶ್, ಪ್ರಜ್ಞಾ, ಇಸ್ಮಾಯಿಲ್ ಕಣಂತೂರು ಕಾರ್ಯಕ್ರಮಕ್ಕೆ ಸಹಕಾರ ಕೊರಿಯರು.